ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮವಾಗಿದ್ದೀರಿ ಅಂತ ಅಂದ್ಕೊತೀನಿ. ಇವತ್ತೊಂದು ನಮ್ಮ ಟೈಲರಿಂಗ್ ಇದ್ದು ಒಂದು ಕಾರ್ಯಕ್ರಮ ಇತ್ತು ಆಳದಂಗಡಿಯಲ್ಲಿ. ಅಂದರೆ ಅದು ಆಟಿದ ಕೂಟ ಅಂತ ಒಂದು ಕಾರ್ಯಕ್ರಮ ಇತ್ತು. ಅದರಲ್ಲಿ ಪಾಲ್ಗೊಳ್ಬೇಕಂತ ಹೊರಟಿದ್ದೆ. ಇವಾಗ ಇಲ್ಲಿಗೆ ನಾನು ಬರುವಾಗ ಇಲ್ಲಿ ಆಟೋಟ ಸ್ಪರ್ಧೆ ಎಲ್ಲ ಪ್ರಾರಂಭವಾಗಿತ್ತು. ನಾನು ಬರುವಾಗ ಸ್ವಲ್ಪ ಲೇಟ್ ಆಯಿತು. ನಮ್ಮ ಹಳದಂಗಡಿ ವಲಯದೆಲ್ಲ ಟೈಲರ್ಸ್ನವರೆಲ್ಲ ಸೇರಿಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದದ್ದು. ಹಾಗೆ ಎಲ್ಲರೂ ಸೇರಿಕೊಂಡಿದ್ದರು. ಕೆಲವರು ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು, ಕೆಲವರು ಕೂತ್ಕೊಂಡು ನೋಡ್ತಿದ್ರು, ಕೆಲವರು ಮಾತಾಡ್ತಿದ್ರು. ಇದೆಲ್ಲ ಒಂದು ತುಂಬ ಚೆಂದ ಆಗಿತ್ತು ಕಾರ್ಯಕ್ರಮ. ವರ್ಷದಲ್ಲಿ ಒಂದು ಸಲ ಹೀಗೆಲ್ಲ ಸೇರಿಕೊಂಡು ಎಲ್ಲರೊಂದು ಎಂಜಾಯ್ ಮಾಡುವುದು ತುಂಬಾ ಅದು ಒಂದು ಖುಷಿಯ ವಿಚಾರ. ಇವಾಗ ಗುಂಡೆ ಸೆತ್ತಾಕ ಸ್ಪರ್ಧೆ ನಡೀತಿದೆ ಇಲ್ಲಿ ಎಲ್ಲ ಅಣ್ಣಂದಿರು ಗುಂಡೆ ಸೆತದಲ್ಲಿ ಪಾಲ್ಗೊಳ್ತಿದ್ದಾರೆ. ಅದೊಂದು ತುಂಬ ಖುಷಿಯಾಯಿತು. ಅವರೊಂದು ಎಸೆದ್ರು ನೋಡಿ, ಆ ಒಬ್ಬರು ಅಕ್ಕ ನಿಂತಿದ್ರಲ್ಲ, ಅವರ ಕಾಲ ಬುಡಕ್ಕೆ ಹೋಗಿ ಬಿತ್ತಿತ್ತು ಅದು. ಎಲ್ಲರೂ ಎಂಜಾಯ್ ಮಾಡಿದರು. ಕೆಲವರಿಗೆ ಅದು ಹೇಗೆ ಎಸೆಯುವುದು ಅಂತ ಅದರ ನ್ಯಾಕೆಲ್ಲ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ ನೋಡಿ. ಅವರೆಲ್ಲ ಎಸೆಯೋದು ನೋಡಿ ತುಂಬ ಎಷ್ಟು ದೂರ ಹೋಗಿ ಬೀಳ್ತಿತ್ತು. ನಾನೆಲ್ಲ ಅದರಲ್ಲಿ ಸೇರಿಕೊಂಡಿರಲಿಲ್ಲ. ಇವಾಗ ಮಹಿಳೆಯರ ಗುಂಡೆ ಎಸೆತದಲ್ಲಿ ಅವರ ಅಕ್ಕ ಒಂದು ಎಸೆದ್ರು, ಅಲ್ಲಿ ಹೋಗಿ ಬಿತ್ತದು. ಕೆಲವರಿಗೆ ಅದರ ಇದು ಗೊತ್ತಿರುತ್ತೆ, ಹೇಗೆ ಅಂತ ಬಿಸಾಡುವುದು ಹೇಗೆ ಅಂತ. ಇವರಿಗೆ ಗೊತ್ತುಂಟು ಅಂತ ಕಾಣ್ತದೆ ನೋಡಿ. ಅವರಂತ ಏನೋ ತುಂಬ ದೂರ ಹೋಗಿ ಬಿತ್ತು ಅವರು ಎಸೆದದ್ದು. ಗುಂಡೆ ಸೆತ್ತಾದಮೇಲೆ ಏನು ಬಾಲ್ ಪಾಸಿಂಗ್ ಇತ್ತು. ಇದು ತುಂಬ ಎಂಜಾಯ್ ಆಗಿತ್ತು ಮಾತ್ರ. ಎಲ್ಲರೂ ತುಂಬ ಎಂಜಾಯ್ ಮಾಡಿದರು ಇದನ್ನು. ಇದು ಒಂದು ಮಕ್ಕಳು ಆಡುವುದು ನೋಡಿದ್ದೆ. ಇವಾಗ ನಾವು ಆಡ್ತಿದ್ವಿ, ಇದರಲ್ಲೊಂದು ಪಾಲ್ಗೊಂಡೆ ನಾನು. ಇದು ಕೂಡ ತುಂಬ ಖುಷಿಯಾಯಿತು. ವಿಸಿಲ್ ಹಾಕುವಾಗ ಯಾರ ಕೈಯಲ್ಲಿ ಚೆಂಡು ಇದೆಯೋ ಅವರು ಔಟು, ಹಾಗೆ ಅದು ಕೂಡ ಖುಷಿಯಾಗಿತ್ತು. ತುಂಬ ಫಾಸ್ಟಾಗಿ ಮಾಡ್ತಿದ್ದಾರೆ ಎಲ್ಲರೂ ಕೂಡ. ಇವಾಗ ಇದೊಂದು ತುಂಬ ಫನ್ನಿ ಆಗಿತ್ತು. ಇದು ತುಂಬ ಅಂದರೆ ತುಂಬ ಖುಷಿ ಆಯಿತು. ಸ್ಟಿಕ್ಕರ್ ಅಂಟಿಸೋದಂತ ಎಲ್ಲರೂ ಇದರಲ್ಲಿ ತುಂಬ ಜನ ಪಾಲ್ಗೊಂಡ್ರು. ಇದೇನೆಂದರೆ ಸ್ಟಿಕ್ಕರ್ ಅಂಟಿಸೋದಂದರೆ ಕೆಲವರು ಹೋಗಿ ಮುಖಕ್ಕೆ, ಕಣ್ಣಿಗೆ, ತಲೆಗೆ, ಮೂಗಿಗೆ ಎಲ್ಲ ಕಡೆ ಅಂಟಿಸಿದ್ರು. ನೋಡ್ಬೋದು ನೋಡಿ, ಅವರು ಹೋಗಿ ತಲೆಗೆ ಅಂಟಿಸಿದ್ರು ಅವರೊಬ್ಬರು ಅಕ್ಕ. ಕಣ್ಣಿಗೆ ಬಟ್ಟೆ ಕಟ್ಟಿ ಸ್ಟಿಕ್ಕರ್ ಅಂಟಿಸುವುದು. ಇವರೊಬ್ಬರು ಅಣ್ಣ ಹೋಗ್ತಿದ್ದಾರೆ ನೋಡಿ, ಅವರನ್ನಲ್ಲಿ ಆಯಿತು ನಿಮ್ಮದು ಅಂತ ಬಟ್ಟೆ ಬಿಚ್ಚಿದ್ರು ಕಣ್ಣಿದ್ದು. ಹಾಗೆ ಇವರನ್ನು ನೋಡಿ, ಇವರೆಲ್ಲಿ ಅಂಟಿಸ್ತಾರೆ ನೋಡುವ ನೋಡಿ. ಕಣ್ಣಿಗಿಟ್ರು ಹೋಗಿ, ಕಣ್ಣಿಗಿಟ್ರು. ಇವರೇನು ಮಾಡ್ತಾರೆ ನೋಡುವ, ತುಂಬ ಆಲೋಚನೆ ಮಾಡ್ತಿದ್ದಾರೆ. ಒಂಥರ ಖುಷಿಯಾಯಿತು. ತಲೆಗಿಟ್ರು ಅವರು ಕೂಡ. ಇವರು ಹೋಗಿ ಇದು ತುಟಿಗಿಟ್ರು. ಇವ್ರೇನು ಮಾಡ್ತಾರೆ ನೋಡೋಣ. ಅವರು ಹೋಗಿ ಅಲ್ಲಿ ಎಲ್ಲಾದರೂ ಇರಲಿ ಅಂತ ಅಂಟಿಸಿ ಬಿಟ್ರು. ಇಲ್ಲ ಅಂತ ನೋಡಿ ನೋಡಿ, ಮೂಗಿಗೆ ಅಂಟಿಸಿದ್ರು. ಇವರು ಎಲ್ಲಿ ಅಂಟಿಸ್ತಾರೆ, ಕೂದಲಿಗೆ ಅಂಟಿಸಿದ್ರು. ಇವರೆಲ್ಲಿ ಅಂಟಿಸ್ತಾರೆ ನೋಡುವ. ಅವರು ಲೆಕ್ಕ ಮಾಡ್ತಿದ್ದಾರೆ, ಅಳತೆ ಮಾಡ್ತಿದ್ದಾರೆ. ಕಿವಿ ಹತ್ರ ಅಂಟಿಸಿದ್ರು. ಇನ್ನೊಬ್ರು ಅಣ್ಣ ಇದ್ದಾರೆ ನೋಡಿ, ಇವರನ್ನು ನೋಡಿ, ಇವರೊಂದು ಕರೆಕ್ಟಾಗಿ ಅಂಟಿಸಿದ್ದಾರೆ. ಇಲ್ಲಿಗೆ ಹಣೆಗೆ ಅಂಟಿಸಿದ್ದಾರೆ ನೋಡಿ ನೋಡಿ.
ಹಣೆಗೆ ಅಂಟಿಸಿದ್ದಾರೆ, ಚೂರು ಆಚೀಚೆ ಆಗಿದೆ ಅಷ್ಟೇ. ಇವರೆಲ್ಲಿ ಅಂಟಿಸ್ತಾರೆ ನೋಡುವ. ಅವರು ತುಂಬ ಲೆಕ್ಕ ಮಾಡ್ತಿದ್ದಾರೆ ಯಾವ ಕಡೆ ಅಂತ ನೋಡಿ. ಅವರು ಸಹ ಅಂಟಿಸಿದ್ರು, ಚೂರು ಆಚೀಚೆ ಆಯಿತು ಅವರದ್ದು ಕೂಡ. ಇವರು ನೋಡಿ, ಇವರು ಅಂಟಿಸ್ತಾರೆ ನೋಡಿ. ಅವರು ನೋಡಿ ಕರೆಕ್ಟಾಗಿ ಅಂಟಿಸಿದ್ರು ಅವರು. ಮತ್ತು ಇನ್ನೊಬ್ಬರು ಇವರು ಕೂಡ ಅಂಟಿಸಿದ್ದಾರೆ. ನೋಡಿ ಕರೆಕ್ಟಾಗಿ ಅಂಟಿಸಿದ್ರು ಅವರು ಸಹ. ಇವಾಗ ಲಿಂಬೆ ಚಮಚ ಓಟ ಆಗ್ತಿದೆ. ತುಂಬ ಗೇಮ್ಸ್ ಎಲ್ಲ ಇತ್ತು. ಮತ್ತು ಚಕ್ಕುಲಿ ತಿನ್ನುವ ಸ್ಪರ್ಧೆ ಇತ್ತು. ಮತ್ತೊಂದು ಎಂತ ಅಂದರೆ ಬಲೂನಲ್ಲಿ ಅದು ಗ್ಲಾಸನ್ನು ತಗೊಂಡೋಗೋದು, ಅದೊಂದಿತ್ತು. ಅತ್ಯಂತ ಪ್ರತಿ ಇಲ್ಲಲ್ಲ ಚಿರಪರಿಚಿತರಾಗಿ ಸಮಾಜಮುಖಿ ಸೇವೆ ಬಗ್ಗೆ ಧಾರ್ಮಿಕ ಸೇವೆಯೊಂದಿಗೂ ಜೊತೆಯಾಗಿ ಸಮಾಜದ ಅಶಕ್ತ ಕುಟುಂಬದ ಮಿತ್ರ ಅತ್ಯಂತ ಕಾಳಜಿ ವಹಿಸೊಂದು ಧನ ಸಹಾಯಕ ಹಸ್ತವನ್ನು ಕೋರುತ್ತಾರೆ. ನಮ್ಮ ಮಾತಿನ ಬೇಕ ನಮ್ಮ ರೂಪೆ ಶ್ರೀಕೃಷ್ಣ ಕಳದಂಗಡಿ ನಿರ್ಣಯಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಬಂದಾಗ ಅತ್ಯಂತ ಪ್ರೀತಿ ಹೊತ್ತೊಂದು ಅದನ್ನ ಕೆಲಸದ ಒತ್ತಡ ನಮ್ಮೊಟ್ಟಿಗೆ ಆಗಮಿಸಿದ್ದೇವೆ. ಶ್ರೀಯುತ ಡಾಕ್ಟರ್ ಎನ್ ತುರುಪನಗರಿ ಈ ಒಂದು ಕಾರ್ಯಕ್ರಮನೇ ಎಂಗಳ ಈ ಒಂದು ಆಟದ ಗುಂಪು ಕಾರ್ಯಕ್ರಮನೇ ಅತ್ಯಂತ ಪ್ರೀತಿ ಸಂತೋಷದ ಉದ್ಘಾಟನೆ ಮಾಡಿಕೊಂಡಾಗ ವಿನಂತಿ ಮಾಡ್ಬೋದು ಸರ್. ಪಾತ್ರೆಗಳು ಪಂದ್ಯಕ್ಕೆ ಮುಂದೆ ಸರ್. ಸಮಾಜದಲ್ಲಿ ಎಲ್ಲರೂ ಮುಖ್ಯ. ನಾನು ವೈದ್ಯರಿರ್ಬೋದು, ವೈದ್ಯರು, ಇಂಜಿನಿಯರು, ಮತ್ತು ವಕೀಲರು, ಟೈಲರ್ ಬಾಂಧವರು, ಯಾರೇ ಕೆಲಸ ಮಾಡುವವರಾಗಲಿ ಅಥವಾ ಮಾಂಡ್ರಿಯಲ್ಲಿ ಇಸ್ತ್ರಿ ಮಾಡೋದಾಗಲಿ, ಯಾವುದೇ ವ್ಯಕ್ತಿ ಕೂಡ ಸಮಾನ ಸ್ಥಾನ. ಯಾರು ಬೇರೆಲ್ಲ ಯಾರು ಕರೆಯಲ್ಲ. ಎಲ್ಲರೂ ನಮ್ಮ ಒಂದು ಈ ಸಮಾಜ ನಡೀಬೇಕಾದ್ರೆ ನಮ್ಮ ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಮಾತ್ರ ನಡೀಲಿಕ್ಕೆ ಸಾಧ್ಯ. ನನಗಂತೂ ನಾನು ಯಾವುದೇ ನಮ್ಮ ಸಮಾಜದಲ್ಲಿ ಎಲ್ಲ ವ್ಯಕ್ತಿಯವರು ಕೂಡ ಎಲ್ಲರೂ ಸಮಾನ, ಎಲ್ಲರಿಗೂ ಕೂಡ ಅದೆಲ್ಲ ಆ ವೃತ್ತಿಗೆ ಗೌರವ ಉಂಟು. ಅದರಿಂದ ನಾನು ಬಹಳ ಅತಿ ಪ್ರೀತಿಯಿಂದ ನಿಮಗೆ ನಾನು ಗೌರವ ಸಲ್ಲಿಸ್ತೇನೆ. ಈಗ ಈ ಜನಸಂಖ್ಯೆ ಹೆಚ್ಚಾದ ಹಾಗೆ ಸಾಮಾನ್ಯ ಟೈಲರ್ಸ್ಗಳು ಸಾಗಾಗಿಲ್ಲ, ಅಷ್ಟು ಜನಸಂಖ್ಯೆ ಹೆಚ್ಚಾಗಿದೆ. ಮುಂಚಿನ ಕಾಲಕ್ಕೆ ಈಗ ನಡೆದು ಅದರಿಂದ ಏನು ಮಾಡ್ತಾರೆ ಅಂದರೆ ಈ ರೆಡಿಮೇಡ್ ಟೈಲಿಂಗ್ ಅಂತಂದರೆ ರೆಡಿಮೇಡ್ ಏನು ಜವಳಿ ಬರ್ತಾ ಉಂಟಲ್ಲ, ಅದು ಕೂಡ ಅಷ್ಟೇ ಅಗತ್ಯ ಉಂಟು. ಈಗ ನಮ್ಮ ದೇಶದ ಈ ಎಲ್ಲ ಇಷ್ಟು ಜನರ ಪೋಷಾಕಗಳನ್ನು ಮಾಡಬೇಕಾದ್ರೆ ಖಂಡಿತವಾಗಿಯೂ ಈ ಒಂದು ರೆಡಿಮೇಡ್ ಬಟ್ಟೆ ಅಗತ್ಯ ಖಂಡಿತವಾಗಿಯೂ ಉಂಟು ಈ ಸಮಯದಲ್ಲಿ. ಮತ್ತೆ ಈ ಒಂದು ಟೈಲರಿಂಗ್ ವೃತ್ತಿ ಅಂತಂದರೆ ಅದೊಂದು ನಿಂತ ನೀರಲ್ಲ. ಕಾಲಾನುಕ್ರಮವಾಗಿ ಬೇರೆ ಬೇರೆ ನಮೂನೆಯ ಟೈಲರಿಂಗ್ ಬರ್ತವೆ. ಒಂದು ಜಗನ್ನಾಥ ಟೈಲರ್ ದ್ವಿತೀಯ.
ಮಹಿಳೆಯರ ಗುಂಡೆಸತ ಪ್ರಥಮ ನಮನ ವಲಯಾಧ್ಯಕ್ಷರು ವಿನುಷಾ ಪ್ರಕಾಶ್, ದ್ವಿತೀಯ ಆಶಾ ಎಸ್. ಧನ್ಯವಾದಗಳು. ದ್ವಿತೀಯ ಪುಷ್ಪ. ಧನ್ಯವಾದಗಳು ರಮೇಶ್ ಅಣ್ಣಗೆ. ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆಲ್ಲ ಬಹುಮಾನ ವಿತರಣೆ ಆಗಿ ಆಮೇಲೆ ಅಧ್ಯಕ್ಷರ ಭಾಷಣವಾಗಿ ಅನಂತರ ಒಂದು ಊಟದ ವ್ಯವಸ್ಥೆಯಲ್ಲಿ ಇತ್ತು. ಆಟಿ ತಿಂಗಳಲ್ಲಿ ಮಾಡುವಂಥ ಕೆಲವು ಖಾದ್ಯಗಳೆಲ್ಲ ಇತ್ತು. ಅದೆಲ್ಲ ಆದಮೇಲೆ ಆನಂತರ ಕಾರ್ಯಕ್ರಮ ಚಂದವಾಗಿ ಸಂಪನ್ನಗೊಂಡಿತ್ತು. ಒಂದು ಸಣ್ಣ ವಿಡಿಯೋ ಎಲ್ಲರಿಗೂ ಶುಭವಾಗಲಿ.